ತುಳುನಾಡು ನುಡಿ ಮತ್ತು ಸಂಪ್ರದಾಯಗಳ ರಕ್ಷಣೆಗೆ ಪಣತೊಟ್ಟು ಹೋರಾಡಿದ ಅನೇಕ ವ್ಯಕ್ತಿಗಳು ಮತ್ತು ಸಂಘಟನೆಗಳು ನಮ್ಮಲ್ಲಿವೆ. ತುಳು ಚಳವಳಿಯ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿದ ಹಿರಿಯರೆಲ್ಲ ಗತಿಸಿ ಹೋಗಿದ್ದಾರೆ. ಯಾವುದಕ್ಕೂ ಒಂದು ತಾರ್ಕಿಕ ಅಂತ್ಯ ಈವರೆಗೆ ಲಭಿಸಿಲ್ಲವಾದರೂ ತುಳು ಭಾಷೆ ಮತ್ತು ಸಂಸ್ಕೃತಿಯ ಪ್ರಸರಣಕ್ಕೆ ಪ್ರಾಮಾಣಿಕವಾಗಿ ದುಡಿದವರು ಸದಾ ಸ್ಮರಣೀಯರು. ಅಂಥವರಲ್ಲಿ 3 ದಶಕಗಳ ಕಾಲ ಕುಡ್ಲ ತುಳುಕೂಟದ ಚುಕ್ಕಾಣಿ ಹಿಡಿದು ಹಲವಂಗಗಳಲ್ಲಿ ಕೆಲಸ ಮಾಡಿದ ದಾಮೋದರ್ ನಿಸರ್ಗರು ತುಳು ಭಾಷೆ ಮತ್ತು ಸಂಸ್ಕೃತಿಯ ನೈಜ ಹೋರಾಟಗಾರರು ಎಂದು ಕರ್ನಾಟಕ ಜಾನಪದ ಯಕ್ಷಗಾನ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಹೇಳಿದ್ದಾರೆ. ಬಿ ದಾಮೋದರ ನಿಸರ್ಗ ಸಂಸ್ಮರಣಾ ಸಮಿತಿ ವತಿಯಿಂದ ಮಹತೋಬಾರ ಶ್ರೀ ಮಂಗಳದೇವಿ ದೇವಸ್ಥಾನದಲ್ಲಿ ಜರುಗಿದ ದ್ವಿತೀಯ ಸಂಸ್ಮರಣಾ ಸಮಾರಂಭದಲ್ಲಿ ಅವರು ಸಂಸ್ಮರಣಾ ಭಾಷಣವನ್ನ ಮಾಡಿದ್ರು. ಸುದೀರ್ಘ ಕಾಲ ಗೋಕರ್ಣನಾಥ ಬ್ಯಾಂಕ್ ಅಧ್ಯಕ್ಷರಾಗಿ ಮರೂಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಕಂಕನಾಡಿ ಬ್ರಹ್ಮ ಬೈದಳ್ಕಳ ಕ್ಷೇತ್ರದ ಮುಕ್ತೇಸರಾಗಿ ಬೋಳೂರು ದೋಗ್ರ ಪೂಜಾರಿ ಯಕ್ಷಗಾನ ಪ್ರಶಸ್ತಿಯ ಸಂಸ್ಥಾಪಕರಾಗಿ ದಾಮೋದರ ನಿಸರ್ಗರು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆ ಗಣನೀಯ ಎಂದವರು ಸ್ಮರಿಸಿದರು. ಒಂದು ಮಾತುಂಟು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ರಾವು ಋಣಿಯೋ ತಿಳಿದು ನೋಡಲು ಬಾಳು ಎನ್ನುವುದು ಋಣದ ರತ್ನಗಣಿಯೋ ಅಂತ. ಯಾವಾಗಲೂ ನಾವೊಬ್ಬ ವ್ಯಕ್ತಿಯಾಗಿ ಹುಟ್ಟಿದರೂ ಕೂಡ ಸಮಾಜ ಜೀವಿಯಾಗಿ ಬೆಳೆದುಕೊಂಡು ಬರುವಾಗ ಹಲವಾರು ಮಂದಿಯ ಕೊಡುಗೆಗಳು ನಮ್ಮ ಬೆಳವಣಿಗೆಯಲ್ಲಿ ಇರ್ತದೆ. ನಾನೇ ಎಲ್ಲವನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಕೂಡ ದೇಹವನ್ನು ನಮಗೆ ತಂದೆ ತಾಯಿಗಳು ಕೊಟ್ಟರೆ, ಉಸಿರನ್ನು ದೇವರು ಕೊಟ್ಟರೆ, ಬದುಕನ್ನು ಇಡೀ ಸಮಾಜ ನಮಗೆ ಕೊಡುತ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎದ್ದು ನಿಲ್ಲುವಾಗ ಮೊದಲು ಹಿರಿಯರ ಭುಜದ ಮೇಲೆ ಅವನು ನಿಲ್ತಾನೆ ಅಂತ ಲೆಕ್ಕ. ನಮ್ಮನ್ನು ಆಧರಿಸುವವರು ಬೇರೆ ಇದ್ದಾರೆ ಅಂತ. ಹಾಗಾಗಿ ಸಮಾಜವನ್ನು ಕೂಡ ಹಾಗೆ ಇವತ್ತು ಈ ಮಟ್ಟಕ್ಕೆ ಇದನ್ನು ತಂದು ನಿಲ್ಲಿಸಬೇಕು ಅಂತ ಇದ್ದರೆ ಇವತ್ತು ನಮ್ಮ ಕಣ್ಣೆದುರು ಇಲ್ಲದೇ ಇದ್ದಂತಹ ಅದೆಷ್ಟೋ ಮಂದಿಗಳ ಕೊಡುಗೆ ಇದೆ. ಅಂತಹ ಸಾಧಕರ ಸಾಲಿನಲ್ಲಿ ಇವತ್ತು ನಮಗೆ ದಾಮೋದರ ನಿಸರ್ಗ ಅವರು ಗುರುತಿಗೆ ಸಿಗ್ತಾರೆ. ಯಾಕಂದರೆ ವೈಯಕ್ತಿಕವಾಗಿ ಅವರು ಮಾಡಿದಂಥ ಸಾಧನೆಗಳು ಎಷ್ಟುಂಟು ಅಷ್ಟೇ ಸಮಾಜಕ್ಕೆ ಮತ್ತು ಈ ತುಳುನಾಡಿಗೆ ಒಂದಷ್ಟು ಅಳಿಲ ಸೇವೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ತುಳುಕೂಟ ಅಂತ ಹೇಳಿದರೆ ಒಂದು ಮಾತೃ ಸಂಸ್ಥೆ ಇದ್ದಾಗೆ ನನಗೆ. ನಾನು ಮಂಗಳೂರಿಗೆ ಬರುವಾಗ ಮೊದಲಿಗೆ SR ಹೆಗ್ಡೆ ಅವರು ನನ್ನನ್ನು ಕರೆದು ತುಳು ಕೂಟಕ್ಕೆ ಸೇರಿಸಿಕೊಂಡವರು. ಬಹುಶಃ ಆಗಿನಿಂದ SR ಹೆಗ್ಡೆ ಅವರು ಅದನ್ನು ಕಟ್ಟಿದ ನಂತರ ಆಮೇಲೆ ಒಂದು 7-8 ಅಧ್ಯಕ್ಷರನ್ನು ನಾನು ನೋಡಿದ್ದೇನೆ. AC ಭಂಡಾರಿಯವರು ಕೂಡ ಒಬ್ಬರು. ಬಹುಶಃ ರಜತ ಮಹೋತ್ಸವ ಆಗುವ ಸಮಯದಲ್ಲಿ ಇವರೆಲ್ಲ ಇದ್ದವರು. ಮಂಗಳದೇವಿ ದೇವಸ್ಥಾನದ ಮುಕ್ತೇಸರಾದ ಅರುಣ್ ಕುಮಾರ್ ಐತಾಳ್ ಸಂಸ್ಮರಣಾ ಜ್ಯೋತಿ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾರಂಭದಲ್ಲಿ ದಿವಂಗತ ನಿಸರ್ಗ ಅವರ ಪತ್ನಿ ಹೇಮಾ ದಾಮೋದರ್ ನಿಸರ್ಗ ಮತ್ತು ಮಕ್ಕಳು ಸ್ಥಾಪಿಸಿದ 2ನೇ ವರ್ಷದ ಬಿ ದಾಮೋದರ ನಿಸರ್ಗ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಕರ್ಮಯೋಗಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರಿಗೆ ಪ್ರದಾನ ಮಾಡಲಾಯಿತು. ಊರ್ಮಿಳಾ ರಮೇಶ್ ಕುಮಾರ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪುನರೂರು ಅವರು, ಪ್ರತ್ಯೇಕ ತುಳು ರಾಜ್ಯ ಸ್ಥಾಪನೆ ಆಗುವಲ್ಲಿಯವರೆಗೆ ತುಳು ಭಾಷೆಗೆ ನ್ಯಾಯ ದೊರೆಯುವ ಸಾಧ್ಯತೆ ಕಡಿಮೆ. ಅದಕ್ಕಾಗಿ ಸಂಘಟಿತ ಪ್ರಯತ್ನ ಅಗತ್ಯ ಎಂದರು. ತುಳುಕೂಟ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ AC ಭಂಡಾರಿ, ಹರಿಕಥಾ ಪರಿಷತ್ನ ಅಧ್ಯಕ್ಷ ನ್ಯಾಯವಾದಿ ಮಹಾಬಾಲ ಶೆಟ್ಟಿ ಕೂಡ್ಲು, ಲೇಖಕ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅತಿಥಿಗಳಾಗಿದ್ದರು. ಮಂಗಳೂರು ತುಳುಕೂಟದ ಅಧ್ಯಕ್ಷೆ ಹೇಮಾ ದಾಮೋದರ ನಿಸರ್ಗ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ರವಿ ಅಲೆಬೂರಾಯ ವರ್ಕಾಡಿ ಕಾರ್ಯಕ್ರಮ ನಿರೂಪಿಸಿ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿದರು. ಡಾಕ್ಟರ್ ವಿನ್ಯಾಸ್ ನಿಸರ್ಗ ಪ್ರಶಸ್ತಿ ಪತ್ರ ವಾಚಿಸಿದರು. ನಾಗೇಶ್ ದೇವಾಡಿಗ ಕದ್ರೆ ಪ್ರಾರ್ಥಿಸಿದರು. ಸಂಸ್ಮರಣಾ ಸಮಿತಿಯ ಪ್ರಮುಖರಾದ ಡಾಕ್ಟರ್ ವಿನಯ್ ಜತ್ತನ್ನ, ತ್ರಿದೇವ್ ನಿಸರ್ಗ ಮತ್ತು ಡಾಕ್ಟರ್ ಮೇಘಾ ತ್ರಿದೇವ್ ನಿಸರ್ಗ ಅತಿಥಿಗಳನ್ನು ಗೌರವಿಸಿದ್ರು. ನಾರಾಯಣ್ ಬೀಡಿ ವಂದಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಸರಯು ಯಕ್ಷ ಬಳಗ ಕೋಡಿಕಲ ಅವರಿಂದ ಕೋಟಿ ಚೆನ್ನಯ್ಯರ್ ತುಳು ಯಕ್ಷಗಾನ ಬಯಲಾಟ ಜರುಗಿತು. ಹವ್ಯಾಸಿಗಳೊಂದಿಗೆ ವೃತ್ತಿಪರ ಕಲಾವಿದರು ಹಿಮ್ಮೇಳ ಮುಮ್ಮೇಳಗಳಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.